ನಮ್ಮ ಕರಾವಳಿಯ ಮೀನುಗಾರರು ಸಾಹಸಿಗಳು. ಕಡಲಿಗಿಳಿದು ಮೀನು ಹಿಡಿದು ಕರಾವಳಿಯ ಆರ್ಥಿಕತೆಗೆ ಬೆನ್ನೆಲುಬಾದವರು. ಆದರೆ ಕಡಲ ಮಕ್ಕಳ ಸಂಕಷ್ಟಗಳಿಗೆ ಆಸರೆಯಾಗಬೇಕಿದ್ದ ಸರ್ಕಾರ ಮಾತ್ರ ಕೈಚೆಲ್ಲಿ ಕುಳಿತಿದೆ. ಮೀನುಗಾರರಿಗೆ ನೀಡಬೇಕಾದ ಡೀಸೆಲ್ ಸಬ್ಸಿಡಿ ಬಾಬ್ತು ಕೂಡ ಬಾಕಿ ಉಳಿಸಿಕೊಂಡಿದೆ. ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ, ಹಾಗೆ ಮೀನುಗಾರರ ಬದುಕು. ಅದೆಷ್ಟೋ ಮಂದಿ ಮೀನು ಹಿಡಿದು ಜೀವನ ಸಾಗಿಸುವುದು ಸುಲಭಕರವಾದ ಕೆಲಸ ಅಂದುಕೊಂಡಿದ್ದಾರೆ. ಆದರೆ ಮತ್ಸ್ಯ ಬೇಟೆ ನಡೆಸುವ ಮೀನುಗಾರರ ಕಷ್ಟ ಮಾತ್ರ ಯಾರಿಗೂ ಬೇಡ. ಒಮ್ಮೆ ಕಡಲಿಗೆ ಇಳಿದರೆ 10-15 ದಿನಗಳ ಕಾಲ ವಾಪಸ್ಸು ಬರಲು ಸಾಧ್ಯವಿಲ್ಲ. ಅಗಾಧವಾದ ನೀರಿನ ರಾಶಿಯ ನಡುವೆ ಅನಾಥವಾಗಿ ಸುತ್ತಿ ಮೀನು ಹಿಡಿದು ತರಬೇಕು. ಇವರ ಕಷ್ಟಗಳನ್ನು ಗಮನಿಸಿದ ಸರ್ಕಾರ ಕೆಲವೊಂದು ಅನುಕೂಲಕರ ಯೋಜನೆಯನ್ನು ಮೀನುಗಾರರಿಗೆ ನೀಡಿದೆ. ಆದರೆ ಅದರ ಪ್ರಯೋಜನ ಮಾತ್ರ ಸೂಕ್ತ ರೀತಿಯಲ್ಲಿ ಮೀನುಗಾರರಿಗೆ ಸಿಗುತ್ತಿಲ್ಲ. ಮೀನುಗಾರಿಕೆ ನಡೆಸುವ ಆಳ ಸಮುದ್ರ ಬೋಟುಗಳಿಗೆ ರಾಜ್ಯ ಸರ್ಕಾರ ಡೀಸೆಲ್ ಸಬ್ಸಿಡಿ ನೀಡುತ್ತಿದೆ. ಪ್ರತಿ ಲೀಟರ್ಗೆ ಸುಮಾರು 13.5 ರೂಪಾಯಿಗಳವರೆಗೆ ಡೀಸೆಲ್ ಸಬ್ಸಿಡಿ ಸಿಗುತ್ತದೆ. ಆದರೆ ಕಳೆದ 3 ತಿಂಗಳಿಂದ ಡೀಸೆಲ್ ಸಬ್ಸಿಡಿ ಹಣ ಬಿಡುಗಡೆಯಾಗಿಲ್ಲ. ಬಿಡುಗಡೆಯಾಗಿರಬೇಕಾದ ಮೊತ್ತ ಸುಮಾರು 31.42 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಸಾವಿರಾರು ಲೀಟರ್ ಡೀಸೆಲ್ ತುಂಬಿಸಿಕೊಂಡು ಮೀನು ಬೇಟೆಗೆ ಹೋಗುವ ಬೋಟುಗಳು ಬಹುತೇಕ ಕಷ್ಟಗಳನ್ನು ಅನುಭವಿಸಿ ವಾಪಸ್ಸಾಗುತ್ತಿವೆ. ಈ ನಡುವೆ ಡೀಸೆಲ್ ಸಬ್ಸಿಡಿ ಹಣ ಸಿಗದೆ ಮೀನುಗಾರರು ಕಂಗಾಲಾಗಿದ್ದಾರೆ. ನಾನು ಕರಾವಳಿ ಕ್ರಿಯಾ ಸಮಿತಿ ಅಧ್ಯಕ್ಷನಾಗಿದ್ದಾಗ ತೆರಿಗೆ ರಹಿತ ಡೀಸೆಲನ್ನು ಕೊಡಿಸ್ಲಿಕ್ಕೆ ಹೋರಾಟ ಮಾಡಿ ಅದರಲ್ಲಿ ಸಫಲತೆಯನ್ನು ಕೂಡ ಪಡೆದಿದ್ದೆ. ಕಾಲಕ್ರಮೇಣ ಆ ಸಬ್ಸಿಡಿಯನ್ನು ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವಂಥ ರೀತಿಯಲ್ಲಿ, ಅಂದರೆ ಗ್ಯಾಸ್ ಸಬ್ಸಿಡಿ ಕೂಡ ಬ್ಯಾಂಕ್ ಖಾತೆಗೆ ಕೊಡುವ ರೀತಿಯಲ್ಲೇ ಖಾತೆಗಳಿಗೆ ಮೀನುಗಾರರಿಗೆ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಪ್ರಾರಂಭ ಆಗಿ, ನಾನು ಎಲ್ಲಿಯವರೆಗೆ ಮೀನುಗಾರಿಕಾ ಮಂತ್ರಿ ಆಗಿದ್ನೋ ಅಲ್ಲಿಯವರೆಗೆ ಕ್ಲಪ್ತ ಸಮಯದಲ್ಲಿ ಅವರಿಗೆ ಸಬ್ಸಿಡಿಯ ಹಣ ಅವರ ಖಾತೆಗೆ ಜಮಾ ಆಗುವಂಥ ರೀತಿಯಲ್ಲಿ ನೋಡ್ಕೊಳ್ತಿದ್ದೆ. ಆದರೆ ಈಗ ನಾನು ಅಧಿಕಾರ ಕಳ್ಕೊಂಡ ಮೇಲೆ ನನಗೆ ತಿಳಿದಾಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 6 ತಿಂಗಳಿಂದ ಸಬ್ಸಿಡಿ ಹಣ ಬಂದಿಲ್ಲ. ಡೀಸೆಲ್ ಕೂಡ ವಿಪರೀತ ಬೆಲೆ ಏರಿದೆ ಡೀಸೆಲಿಗೆ. ಸೊ ಮೀನುಗಾರಿಕೆ ಇವತ್ತು ಭಾಳ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಕೂಡ ಸಿಗ್ತಾ ಇಲ್ಲ, ರಾಜ್ಯ ಸರ್ಕಾರದ ಸಬ್ಸಿಡಿ ಸಿಗ್ತಾ ಇಲ್ಲ, ಡೀಸೆಲ್ ಬೆಲೆ ಗಗನಕ್ಕೆ ಏರ್ತಾ ಇದೆ. ನಾನು ಸರ್ಕಾರವನ್ನು, ವಿಶೇಷವಾಗಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಿದ್ದೇನೆ, ತಕ್ಷಣಕ್ಕೆ ಆ ಡೀಸೆಲ್ ಸಬ್ಸಿಡಿಯನ್ನು ಮೀನುಗಾರರ ಖಾತೆಗೆ ವರ್ಗಾವಣೆ ಮಾಡಬೇಕು, ಮಂಜೂರು ಮಾಡಬೇಕು ಅಂತ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಕೋವಿಡ್ ಕಾಲಘಟ್ಟದಲ್ಲಿ ಮೀನುಗಾರರು ಕಡಲಿಗೆ ಇಳಿಯಲೇ ಇಲ್ಲ. ಮೀನುಗಾರಿಕೆ ನಡೆಸದ ಕಾರಣ ಬಹುಕೋಟಿ ರೂಪಾಯಿ ಕರಾವಳಿಯ ಆರ್ಥಿಕತೆಗೆ ಹೊಡೆತ ಬಿದ್ದಿದ್ದು, ಸದ್ಯ ಹಾಗೋ ಹೀಗೋ ಮೀನುಗಾರಿಕೆ ಆರಂಭವಾಗಿದೆ. ಮೀನಿನ ಲಭ್ಯತೆಯ ಕೊರತೆ ನಡುವೆಯೂ ಮೀನು ಬೇಟೆ ನಡೆಸುವುದು ಅನಿವಾರ್ಯವಾಗಿದೆ. ಸಬ್ಸಿಡಿ ಹಣ ಸಿಗದೆ ಹೋದರೆ ಮೀನುಗಾರರ ಬದುಕು ನಡೆಸುವುದೇ ಕಷ್ಟಕರ. ಕರಾವಳಿಯ ಭಾಗದಲ್ಲಿ ಸುಮಾರು 5,000 ಬೋಟ್ಗಳಿದ್ದು, ಸುಮಾರು 1,500 ಬೋಟ್ಗಳ ಸಬ್ಸಿಡಿ ಹಣದ ಲಾಭ ಇನ್ನೂ ಸಿಕ್ಕಿಲ್ಲ. ಈ ಹಿಂದೆ ಡೀಸೆಲ್ ಡೆಲಿವರಿ ಪಾಯಿಂಟ್ ನಲ್ಲೇ ತೆರಿಗೆ ರಹಿತ ಡೀಸೆಲ್ ನೀಡಲಾಗುತ್ತಿದ್ದು, ಆದರೆ 2016 ನಂತರ ಮಾರಾಟ ತೆರಿಗೆ ಹಣ ಪಡೆದುಕೊಂಡೇ ಡೀಸೆಲ್ ನೀಡಲಾಗುತ್ತಿದೆ. ಸಬ್ಸಿಡಿ ಹಣ ನೇರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿದೆ. ಸಕಾಲದಲ್ಲಿ ಈ ಹಣ ಬಾರದೇ ಇರುವುದು ಮೀನುಗಾರರ ನಷ್ಟದಲ್ಲಿ ತಳ್ಳಿದೆ. ಮೀನುಗಾರರು ಅನುಕೂಲಕ್ಕೊಂದು ಸುಮಾರು 2 ದಶಕಗಳ ಹಿಂದೆ ಕರಮುಕ್ತ ಡೀಸೆಲ್ ವ್ಯವಸ್ಥೆ ಆರಂಭವಾಗಿತ್ತು. ಡೆಲಿವರಿ ಪಾಯಿಂಟ್ ನಲ್ಲಿ ಸಬ್ಸಿಡಿ ಪ್ರಯೋಜನ ಸಿಗುತ್ತಿದ್ದಾಗ ಚೆನ್ನಾಗಿತ್ತು. ಆದರೆ ಖಾತೆಗೆ ಹಣ ಜಮಾ ಆರಂಭವಾಗುತ್ತಿದ್ದಂತೆ ತಡ. ಮೀನುಗಾರರ ಸಮುದಾಯಕ್ಕೆ ಪದೇ ಪದೇ ಸಮಸ್ಯೆ ಉಂಟಾಗಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.